ಉದಯಾಚಾರ್ ಅವರೇ, ಈಗ ಅರುಣ್ ಶೇಟ್ ಅವರು ಹೇಳಿದರು, ಎಷ್ಟೇ ದೊಡ್ಡ ಜನ ಆಗಿರಲಿ ಅಂಥವರಿಗೆ ಕಠಿಣ ಶಿಕ್ಷೆ ಆಗಬೇಕು ಅನ್ನುವಂಥದ್ದು. ಇದೀಗ ಕಾಂಗ್ರೆಸ್ನಿಂದ ಇಷ್ಟು ದೊಡ್ಡ ಒಂದು ಏನು ಆರೋಪಗಳು ಬಂತು, ತಾವೀಗ ಆರೋಪವನ್ನು ಮಾಡಿದ್ರಿ ಭಾರತೀಯ ಜನತಾ ಪಕ್ಷ ಮತ್ತು ಅದರ ಅಡಿಯಲ್ಲಿ ಬರುವಂಥ ಸಂಘ ಸಂಸ್ಥೆಗಳು ಅಂತ. ಆದರೆ ಇದುವರೆಗೆ ಕಾಂಗ್ರೆಸ್ ಎಲ್ಲಿಗೆ ರಸ್ತೆಗಿಳಿದು ಹೋರಾಟ ಮಾಡಿದಂಥದ್ದು ಎಲ್ಲಿ ಕಾಣ್ತಾ ಇಲ್ಲ. ಯಾಕೆ ನಾಯಕರು ಕೂಡ ಸುಮ್ಮನೆ ಕೂತಿದ್ದಾರೆ ಅಂತ ನೋಡಿ. ಅರುಣಣ್ಣ ಫಸ್ಟಿಗೆ ಕೆಲವು ವಿಚಾರಗಳು ಹೇಳಿದರು. ಓಕೆ, ಇದನ್ನು ಪ್ರಥಮ ಹಂತದಲ್ಲಿ ಒಂದು ಮುಚ್ಚು ಹಾಕುವಂತಹ ಪ್ರಯತ್ನಗಳು ಬಹಳಷ್ಟು ನಡೆದಿವೆ. ಅವರು ಹೇಳಿಕೊಂಡೇ ಬಂದ್ರೆ ಏನಾಗ್ಲಿಲ್ಲ ಅಂತ ಹೇಳಿ. ಬಹುಶಃ ಇವತ್ತು ಬೆಳಿಗ್ಗೆ ಕೂಡ ಕೆಲವೊಂದೊಂದು ವಿಷಯಗಳು ವೈರಲ್ ಆಗ್ತಿದೆ. ಅದು ಎಷ್ಟು ನಂಬಲು ಅರ್ಹವಂತದ್ದು ನನ್ಗೆ ಗೊತ್ತಿಲ್ಲ. ಅದ್ರ ವಿಷಯ ಅಂತ ಹೇಳಿದ್ರೆ, ಈ ಮ್ಯಾಟರ್ ಇದಕ್ಕಿಂತ ಮುಂಚೆನೆ ಲೀಕ್ ಆಗಿದೆ. ಅದು ಇವಾಗ ಏನೋ ಸ್ವಲ್ಪ ಅದೇ ನಾನು ಹೇಳಿದೆಲ್ಲ, ತನಿಖೆ ನಡೆಸುವಾಗ ನಮಗೆ ಬರಬೇಕಾದಂತ ಲೆಕ್ಕದಷ್ಟು ಹಣ ಬಂದಿಲ್ಲ, ಎಲ್ಲೋ ಒಂದು ಕಡೆ ಪೋಲ್ ಆಗ್ತಾ ಇದೆ ಅಂತ ಹೇಳುವಂತ ವಿಚಾರ. ಸೊ ಅದನ್ನು ಕಂಡುಹಿಡಿಯಲಿಕ್ಕೋಸ್ಕರ ಇದು ಮಾಡಿದ್ದು ಹೊರತು ರಾಮನ ದುಡ್ಡು ಇದಾಗ್ತಿದೆ ಅಂತ ಹೇಳುವಂತ ವಿಚಾರ ಅಲ್ಲ. ಸೊ ಹಾಗಿರುವಾಗ ನಮ್ಗೆ ಇಲ್ಲಿ ಮುಖ್ಯವಾಗಿ ಕಾಣಬೇಕಾದದ್ದು ಏನಂತ ಹೇಳಿದ್ರೆ, ಜನರಿಂದ ಇದರ ಒಂದು ಏನ್ ಹೇಳ್ತಾರೆ ಆಕ್ರೋಶ ಹೆಚ್ಚಾಗ್ತಾ ಹೋಯ್ತು. ಸರಿ, ಇವರು ಅದನ್ನು ತಡಿಲಿಕ್ಕೆ ಆಗ್ಲಿಲ್ಲ, ಸರ್ಕಾರಕ್ಕೆ ಇದನ್ನು ತಡ್ಕೊಳ್ಳಿಕ್ಕೆ ಆಗ್ಲಿಲ್ಲ. ಹೀಟ್ ಎಕ್ದಮ್ ರೇಸ್ ಆಯ್ತು ಇವರ ಕಾಲ ಬುಡಕ್ಕೆ ಬರುವಾಗ. ಮತ್ತೆ ಇವರು ಅನಿವಾರ್ಯವಾಗಿ ಇದನ್ನು SIT ಅಂತೆ ಮತ್ತೆ ಇನ್ನೊಂದು ಬೇರೆ ಏನೋ ಎಲ್ಲ ಮಾಡಿದ್ರು. SIT ಕೂಡ ಮಾಡಿದ್ರು, FIR ಮಾಡದೆ SIT ಮಾಡಿದ್ರು. ರಿಪೋರ್ಟ್ ಅನ್ನು ಕೊಂಡೋಗಿ ಅದೇ ಟ್ರಸ್ಟಿನ ಯಾರು ಹೇಳ್ತಾರೆ ಏನೋ ಒಬ್ರು IAS ಆಫೀಸರ್ ಇದ್ದಾರೆ, ಅವರಿಗೇನೆ ಕೊಂಡೋಗಿ ಕೊಟ್ರು. ಸೊ ಇದೆಲ್ಲ ವಿಚಾರಗಳೆಲ್ಲ ನಡೀತು. ಈಗ ನಾವು ಹೇಳುವಂತದ್ದು, ಈಗ ನೀವು ಕೇಳಿರೋ ಪ್ರಶ್ನೆ ಅಂತ ಹೇಳಿದ್ರೆ, ಕಾಂಗ್ರೆಸ್ನವರು ಯಾಕೆ ಇದರ ಬಗ್ಗೆ ಮಾತಾಡ್ತಾ ಇಲ್ಲ ಅಂತ ಹೇಳಿ. ನಾವು ಮಾತಾಡ್ತಾ ಇದ್ದೇವೆ. ಆದರೆ ಸಂತೋಷದ ವಿಚಾರ ಏನಂತ ಹೇಳಿದ್ರೆ, ನಮಗಿಂತ ದೊಡ್ಡದಾದಂತಹ ಒಂದು ಸ್ವರದಲ್ಲಿ ಇವರ ಸಹಭಾಗಿತ್ವದಲ್ಲಿರುವಂತಹ ಯಾರು ಸಂಘಗಳಿದೆ ಅವರು ಮಾತಾಡ್ತಾ ಇದ್ದಾರೆ. ಹೌದು, ಖಂಡಿತ ಮಾಡಿದ್ದಕ್ಕೆ ಇಡೀ ಸಂಘ ಅದಕ್ಕೆ ಖಂಡಿತ. ನೋಡಿ, ಮಾತಾಡ್ಲಿಲ್ಲ ಅಂತ ಹೇಳಿಲ್ಲ, ಬಹಳಷ್ಟು ಸ್ಟೇಟ್ಮೆಂಟ್ಗಳು ನಮ್ಮವರು ಕೊಟ್ಟಿದ್ದಾರೆ. ಮತ್ತೆ ಬಹಳಷ್ಟು ಪ್ರತಿಭಟನೆಗಳು ನಡೆದಿವೆ ರಾಮನ ವಿಚಾರದಲ್ಲಿ, ನಮ್ಮ ಪಕ್ಷದವರಿಂದನೂ ಮಾಡಿದ್ದೇವೆ. ನಾವು ಮಾತ್ರ ಸ್ವಲ್ಪ ಒಂದು ಶಾಂತ ರೀತಿಯಲ್ಲಿ ಕೂಲಲ್ಲಿ ನಾವು ಮಾಡಿದ್ದೆವು. ಬಹುಶಃ ನೀವು ಬೇರೆ ಕರ್ಣಿ ಸೇನಾ ಆಗಿದ್ದಿರಬಹುದು ಅಥವಾ ಬೇರೆ ಬೇರೆ ಏನು ಅವರ ಬೇರೆ ಬೇರೆ ಸೇನೆಗಳಿದೆ ನೋಡಿ, ಅವರ ಒಂದು ಪ್ರತಿಭಟನೆಯನ್ನು ನೋಡಿದ್ರೆ ಅವರು ಮೋದಿ ಮತ್ತು ಅಮಿತ್ ಶಾ ಅವರ ಒಂದು ಏನ್ ಹೇಳ್ತಾರೆ FSCಗಳಿಗೆ ಚಪ್ಪಲಿಯಲ್ಲಿ ಹೊಡೆದಂತಹ ಸೀನ್ಗಳು ಕೂಡ ನಾವಿವತ್ತು ನೋಡಿದ್ದೇವೆ. ಸೊ ಹಾಗಿರುವಾಗ ಇದರಲ್ಲಿ ಏನ್ ಹೇಳ್ತಾರೆ, ನಾವು ಖಂಡಿತವಾಗಿಯೂ ನಾವು ವಿರೋಧಿಸ್ತೇವೆ ಇದನ್ನು. ನಾವು ಇದನ್ನೇನು ಏನು ಇದರಲ್ಲಿ ನುಳಿಸಿಕೊಳ್ಳುವಂತಹ ವಿಚಾರ ಇಲ್ಲ. ಆದರೆ ಬಹುಶಃ ಈಗ ನಡೆದಿರುವಂತಹ ಏನು ವಿಚಾರಗಳು ನಡೀತವೆ ನೋಡಿ, ಬಿಜೆಪಿಯವರಿಗೆ ಅಥವಾ ಸಂಘ ಪರಿವಾರದವರಿಗೆ ಒಂದು ಬೇಸರ ಅಂತ ಹೇಳಿದ್ರೆ, ಇದು ನಮ್ಮ ಸರ್ಕಾರ ಇರುವಾಗಲೇ ಹೀಗೆ ಆಯ್ತಲ್ಲ, ಬಹುಶಃ ಕಾಂಗ್ರೆಸ್ ಸರ್ಕಾರ ಇರುವಾಗ ಇರ್ತಿದ್ರೆ ಬೇರೆನೇ ಒಂದು ರೀತಿಯಲ್ಲಿ ಇದನ್ನೊಂದು ಕೊಂಡೋಗ್ಬೋದಿತ್ತು ಅಂತ ಹೇಳುವಂತ ಒಂದು ಲೆಕ್ಕಾಚಾರ ಕೂಡ ಅವರದ್ದಿತ್ತು. ಓಕೆ, ಸರಿ ಸರ್. ಪ್ರಕಾಶ್ ಪುತ್ರ, ನಾನು ಅರುಣ್ ಶೇಟ್ ಅವರಿಗೆ ಪ್ರಶ್ನೆಗಳು ಮುನ್ನ ತಮ್ಮತ್ತೊಂದು ಕೇಳೋದು, ಈ ಪ್ರಕರಣ ನಮ್ಮ ರಾಜ್ಯ ಇರ್ಬೋದು, ದೇಶ ಇರ್ಬೋದು, ಇನ್ನು ಬೇರೆ ಬೇರೆ ಕಡೆ ವಿಧಾನಸಭೆಯ ಚುನಾವಣೆ ಕೂಡ ನಡೆಯಲಿಕ್ಕೆ ಹಾಗಾಗಿ ಇದು ಏನು ಪರಿಣಾಮ ಬೀರ್ಬೋದು, ಮತದಾರರ ಮೇಲೆ, ನಂಬಿಕೆಯ ಮೇಲೆ ಪರಿಣಾಮ ಬೀರುತ್ತೆ? ಅಲ್ಲ, ಸದ್ಯದ ವಿಚಾರಕ್ಕೆ ನೋಡಿದ್ರೆ ಜನರು ಇನ್ನೂ ಗೊಂದಲದಲ್ಲಿದ್ದಾರೆ. ಈಗ ಬಿಜೆಪಿಗೆ ಓಟ್ ಹಾಕಿದವರು ಇರ್ಬೋದು, ಕಾಂಗ್ರೆಸ್ಗೆ ಓಟ್ ಹಾಕಿದವರು ಇರ್ಬೋದು, ರಾಮ ಭಕ್ತರು ಎಲ್ಲ ರಾಮ ಭಕ್ತರಿಗೆ ಬೇಜಾರಾಗಿದೆ. ಒಂದು ಅವರಿಗೆ ಸಂತೋಷ, ಇವರಿಗೆ ಬೇಜಾರ ಏನಿಲ್ಲ, 100% ಎಲ್ಲರಿಗೂ ಬೇಜಾರಾಗಿದೆ. ಆದ್ರೆ ಇಲ್ಲಿ ಓಟಿನ ವಿಚಾರಕ್ಕೆ ಬಂದಾಗ, ಯಾಕಂದ್ರೆ ಭಾರತೀಯ ಜನತಾ ಪಕ್ಷ ಈಗಾಗಲೇ ಹೇಳಿದಾಗೆ 2 ಸೀಟ್ ಇದ್ದದ್ದು, ಆಮೇಲೆ ಅಧಿಕಾರಕ್ಕೆ ಬಂತು, ರಾಮನ ಒಂದು ಸೇವೆ ಮಾಡಿದ ಕಾರಣ ರಾಮನ ಹೆಸರು ಹೇಳಿಕೊಂಡು ಬಂದರು ಅನ್ನೋದು. ಈಗ 1990ರ ಅವಧಿಯಲ್ಲಿ ಯಾರು ಇದ್ರು ಕರಸೇವೆ ಸಂದರ್ಭದಲ್ಲಿ, ಅವರ ನಿಷ್ಠೆಯನ್ನು ಈಗ ಸಹ ಬದಲಾವಣೆ ಮಾಡೋದಿಲ್ಲ. ಯಾಕಂದ್ರೆ 1990ರ ಅವಧಿಯಲ್ಲಿ ಈ ಕರಸೇವೆ ಸಂದರ್ಭದಲ್ಲಿ ಇಟ್ಟಿಗೆ ಅಂದ್ರೆ ಅದನ್ನು ಶಿಲೆಯನ್ನು ತರುವಾಗ ಹಣವನ್ನು ಕೊಟ್ಟದ್ದನ್ನು ಇತ್ತೀಚೆಗೆ ಮಾಧ್ಯಮದಲ್ಲಿ ಲೆಕ್ಕಗಳು ಕೇಳ್ತಾ ಇದ್ದಾರೆ ಹೊರತು ಇವರು ಏನು ಲೆಕ್ಕಗಳನ್ನು ಹಿಂದಿನವರು ಯಾರು ಕೇಳ್ತಾ ಇಲ್ಲ, ಅವರ ವಿಚಾರದಲ್ಲಿ ಇಲ್ಲ. ಆದ್ರೆ ಮುಖ್ಯವಾಗಿ ಈಗಿನ ಯುವಜನಾಂಗ ಆ ಸಂದರ್ಭದಲ್ಲಿ ಇರಲಿಲ್ಲ, ಕರಸೇವೆ ಸಂದರ್ಭದಲ್ಲಿ ಇರಲಿಲ್ಲ.
ಅವರಿಗೆ ಅದರ ಕಷ್ಟಗಳು ಗೊತ್ತಿಲ್ಲ, ಅವರಿಗೆ ಈ ಪ್ರಶ್ನೆಗಳನ್ನು ಹುಟ್ಟಬಹುದು. ಆದ ಕಾರಣ ಯುವಕರ ಓಟುಗಳು ಒಂದಷ್ಟು ಬದಲಾವಣೆ ಆಗುವ ಸಾಧ್ಯತೆಗಳಿದೆ. ಹಿಂದಿನ ಓಟುಗಳಾಗ್ಲಿಕ್ಕಿಲ್ಲ, ಈಗಿನ ಓಟುಗಳು ಮತ್ತೆ ಕೆಲವರು ತಟಸ್ಥ ಓಟುಗಳೇ, ಸಾಂಪ್ರದಾಯಿಕ ಓಟುಗಳು ಒಂದು ಇರುತ್ತೆ, ಪಕ್ಷಕ್ಕೆ ಇದ್ದೇ ಇರುತ್ತೆ, ಅದು ಬೀಳ್ತದೆ. ಆಮೇಲೆ ತಟಸ್ಥ ಓಟುಗಳಲ್ಲಿ ಒಂದಷ್ಟು ಬದಲಾವಣೆ, ಬಿಜೆಪಿಗೆ ಸ್ವಲ್ಪ ಮಟ್ಟಿನ ನಷ್ಟ ಅನ್ನೋದರಲ್ಲಿ ಎರಡು ಮಾತಿಲ್ಲ, ಈಗಿನ ಒಂದು ನನ್ನ ವಿಶ್ಲೇಷಣೆ. ಅರುಣ್ ಶೆಟ್ಟಿ ಅವರೇ, ಇದೀಗ ತಾವು ಈಗಾಗಲೇ ಹೇಳಿದ್ರಿ ಇದರಲ್ಲಿ ಪಕ್ಷಾತೀತ ಒಂದು ಏನು ತನಿಖೆಗೆ ಈಗಾಗಲೇ ಕೈ ಹಾಕಿದೆ. ಆದರೆ ಇಲ್ಲಿ ಮತ್ತೊಂದು ಏನಂತಂದರೆ, ಕಾಂಗ್ರೆಸ್ನಿಂದ ಈಗ ಸ್ಥಳೀಯ ರಾಜಕಾರಣದ ಮೇಲೆ ರಾಜ್ಯ ಇರ್ಬೋದು, ರಾಷ್ಟ್ರ ಇರ್ಬೋದು, ಬಿಜೆಪಿ ಶಾಸಕರು ಸಂಸದರ ಹೆಸರು ತಳ್ಕಾಕೊಂಡಿದೆ, ಇದಕ್ಕೆ CBI ತನಿಖೆ ಬೇಕು ಅಂತ ಒಂದು ವಿಚಾರಗಳೆಲ್ಲ ಸ್ವಲ್ಪ ಬರ್ತಾ ಇದೆ. ಹಾಗಾಗಿ ಈಗ ನಾವು ಹೇಳೋದಾದರೆ ತಾವು ಇದನ್ನು ಯಾವ ರೀತಿ ನೋಡಲಿಕ್ಕೆ ಬಯಸ್ತೀರಿ? ಮತ್ತೆ ಇದು ಪಕ್ಷದ ಮೇಲೆ ಆರೋಪವ? ನೋಡಿ, ನೀವೊಬ್ಬರ ರಾಜಕೀಯ ಪಕ್ಷದವರ ವಕ್ತಾರನನ್ನೇ ಕೂತ್ಕೊಳಿಸಿದ್ದೀರಿ. ಓಕೆ, ನೀವು ಡಿಫ್ರೆನ್ಸ್ ನೋಡಬೇಕು. ಓಕೆ ಸರ್. ಯಾವಾಗ ಪ್ರೈಮಾ ಫೇಸಿ ಕಂಡಿತ್ತು ಮುಖ್ಯಮಂತ್ರಿಯವರಿಗೆ, ಹೌದು, ಕ್ಷಣ ಮಾತ್ರ ಯೋಚನೆ ಮಾಡಲಿಲ್ಲ, SIT ಮಾಡಿತ್ತು. ವಿದಿನ್ 1 ವೀಕ್ನೊಳಗಡೆ ಏನೇನಾಗಬೇಕೋ ಎಲ್ಲ ಕೆಲಸ ಮಾಡಿ ಆಗಿದೆ. ಇನ್ನು ತನಿಖೆಯಲ್ಲಿದೆ, ಆದಷ್ಟು ಶೀಘ್ರದಲ್ಲಿ ಇದರಲ್ಲಿ ನೀವು ಕಾಣ್ಲಿಕ್ಕಿದ್ದೀರಿ. ಒಂದು ಅದೇ ನಮ್ಮ ಕರ್ನಾಟಕ ಸರ್ಕಾರ ಧರ್ಮಸ್ಥಳದ ವಿಷಯದಲ್ಲಿ ಯಾರೋ ಒಬ್ರು ಕಮ್ಯುನಿಸ್ಟರು ಇಬ್ಬರು ಹೇಳಿದ್ರು ಅಂತ ಹೇಳಿ SIT ಮಾಡಿದ್ರು. ಆ 1 ತಿಂಗಳುಗಳ ಕಾಲ ಆ ಧರ್ಮಸ್ಥಳದ ಪಾವಿತ್ರ್ಯದ ಬಗ್ಗೆ ಎಂಥ ಹುನ್ನಾರ, ಎಂಥ ಮಾತುಗಳು, ಹೆಣ್ಣುಗಳು ಮಕ್ಕಳನ್ನು ಹೀಗೆ ಮಾಡಿದ್ರೆ ಹಾಗೆ ಮಾಡಿದಂತೆ ಕೇಳಲಿಕ್ಕೆ ಅಸಹ್ಯವಾಗ್ತಿತ್ತು. ಆದರೆ ಆ ಕಮ್ಯುನಿಸ್ಟ್ರಿಗೆ ಮಾತ್ರ ಭಾರಿ ಖುಷಿ ಆಗ್ತಿತ್ತು, ನಾವು ಹೇಳಿದ್ದಕ್ಕೆ ಸಿದ್ದರಾಮಣ್ಣ ಹೀಗೆ ಮಾಡಿದ್ರಲ್ಲ ಅಂತ. ಪ್ರೈಮಾ ಫೇಸಿ ನೋಡಲಿಲ್ಲ, ಇಂಥ ಒಂದು ಕಥೆಗಳನ್ನು ಇದು ಮಾಡಿದರು. ಇರಲಿ, ಅದು ಅಲ್ಲಿ ಅಣ್ಣಪ್ಪ ದೇವರು ನೋಡ್ಕೊಳ್ತಾರೆ, ಮಂಜುನಾಥ್ ನೋಡ್ಕೊಳ್ತಾರೆ. ನಮ್ಮ ನಂಬಿಕೆಯ ಮೂಲಕ್ಕೆ ಪೆಟ್ಟು ಕೊಡುವಂತ ವ್ಯವಸ್ಥಿತ ಆಗಬೇಕು ಅಂತ. ಈಗ ರಾಮನ ದುಡ್ಡಿನ ಅವರಿಗೆ ಆಗೋದಿಲ್ಲ, ಇದರಿಂದ ಹೇಗೆ ರಾಜಕೀಯ ಆಡ್ಬೋದು, ಎಲ್ಲಿಗೆ ಆ ಕುಣಿಕೆಯನ್ನು ಹೇಗೆ ಯೋಗಿ ಮುಖಾಂತರ ಅಥವಾ ಮೋದಿ ಮುಖಾಂತರ ಸುತ್ತಿಕೊಂಡು ಬರ್ಬೋದು, ಅದರಲ್ಲಿ ಏನಾದ್ರೂ ಮಾಡಿ ಆಲೋಚನೆ ಮಾಡ್ತಾ ಇರುವಂತ ಇಷ್ಟೇ, ಅದಕ್ಕೆ ಮಾತ್ರ ಸೀಮಿತವಾಗಿದ್ದಾರೆ. ಆದರೆ ನಾವು ಭಾರತೀಯ ಜನತಾ ಪಾರ್ಟಿಯ ಒಬ್ಬರು ಕಾರ್ಯಕರ್ತನಾಗಿ ಹೇಳ್ತಾ ಇದ್ದೀನಿ, ಮತ್ತೆ ರಾಮ ಭಕ್ತನಾಗಿ ಹೇಳ್ತಾ ಇದ್ದೀನಿ, ನಮಗೆ ಇರುವಂತದ್ದು ಒಂದೇ ಲಕ್ಷ್ಯ. ಯಾರು ರಾಮದ್ರೋಹಿಗಳೋ ಅವ್ರು ಯಾರು ಬೇಕಾದ್ರೂ ಆಗಿರ್ಲಿ, ಅವ್ರು ಎಂಥವನು ಬೇಕಾದಾಗ್ಲಿ, ಎಷ್ಟು ದೊಡ್ಡವನ ಬೇಕಾಗಲಿ, ನನ್ನ ಮನೆಯ ತಂದೆ ಅಣ್ಣ ಯಾರು ಬೇಕಾದ್ರಾಗಿರ್ಲಿ, ವಿ ಡೋಂಟ್ ಕೇರ್, ಅವರನ್ನು ಶಿಕ್ಷೆಗೆ ಗುರಿಪಡಿಸಲೇಬೇಕು. ಅದಕ್ಕೆ ಎಳ್ಳಿತ್ತು ಶೂನ್ಯ ಸಮಯದಲ್ಲಿ ಅದು ಯಾವುದೇ ಅದಕ್ಕೆ ಇರತಕ್ಕಂಥದ್ದು ಬಾಧ್ಯತೆಯೂ ಇಲ್ಲ, ನೋಡೋದು ಇಲ್ಲ. ಅದು ಶಿಕ್ಷೆ ಆಗಲೇಬೇಕು, ಹಣ ಬರಲೇಬೇಕು. ಭಕ್ತರಿಗೆ ಆ ಒಂದು ಏನು ಇವಾಗ ದುಃಖ ಆಗಿದೆ, ನನಗೂ ಸೇರಿದಂತೆ ನಿಮಗೂ ಸೇರಿದಂತೆ ಇಡೀ ರಾಷ್ಟ್ರಕ್ಕೆ ಒಂದು ರಾಮನ ದರ್ಶನ ಮಾಡುವುದೇ ಒಂದು ಭಾಗ್ಯ. ಆ ರಾಮನ ಮೂರ್ತಿ, ಆ ಸ್ಮೈಲಿಂಗ್ ಫೇಸ್ ನೋಡೋದೇ ನಮ್ಮ ಭಾಗ್ಯ, ನಮ್ಮ ಕರ್ನಾಟಕದವ್ರು ಮಾಡಿದ ಅದನ್ನು. ಅಂಥ ಒಂದು ರಾಮನ ದೇವಸ್ಥಾನದಲ್ಲಿ ನಿಮಗೊಂದು ಸೇವೆ ಕೊಡ್ತೀರ, ನಿಮ್ಗೆ ಎಷ್ಟು ಖುಷಿ ಆಗ್ಬೋದು, ಹಣ ಕೇಳ್ತೀರ ನೀವು, ಇಲ್ಲ. ಅಂಥದ್ರಲ್ಲಿ ಸೇವೆ ಮಾಡುವಂಥ ಭಾಗ್ಯ ಸಿಕ್ಕಿದೆ ಅನ್ನೋದಕ್ಕಿಂತಲೂ ಈ ರೀತಿಯ ದುಷ್ಟಕೃತ್ಯ ಮಾಡುವಂಥ ಮನಸ್ಸಿಗೆ ಹಣ ಶಿಕ್ಷೆ ಕೊಡಬೇಕು. ಇದಕ್ಕೆ ಒಂದು ದೊಡ್ಡದಾಗಿರತಕ್ಕಂಥ ಇದೊಂದು ಈಗೇ ಮುಗಿತಲ್ವಾ, ಇದೊಂದು ದೊಡ್ಡದಾಗಿರ್ತಕ್ಕಂಥ ಹಗರಣ ಅಲ್ಲ, ಸರಣಿ ಆಗ್ಲಿಲ್ಲ. ಇದೊಂದು ಕೇವಲ ರಾಮ ಮಂದಿರ ಅಷ್ಟೇ ಅಲ್ಲ, ಎಲ್ಲಾ ದೇವಸ್ಥಾನದಲ್ಲಿ ಕೂಡ ಮುಟ್ಟಿ ನೋಡಿಕೊಳ್ಳುವಂತೆ ಅಂತ ಕ್ರಿಮಿನಲ್ಗಳಿಗೆ ಶಿಕ್ಷೆ ಆಗುವಂತೆ ಆಗಬೇಕು, ಲೆಸನ್ ಆಗಬೇಕಂತ ಹೇಳಿಕ್ಕೆ ಬಯಸ್ತೇನೆ. ಉದಯ್ ಜರೂರೆ, ಇದೀಗ ಕಾಂಗ್ರೆಸ್ನಿಂದ ಹಿಂದಿನಿಂದಲೂ ಆರೋಪ, ರಾಮನ ಹೆಸರು ಹೇಳಿಕೊಂಡು ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದರು, ಬೇರೆ ಬೇರೆ ಕಡೆ ಅಧಿಕಾರಕ್ಕೆ ಬಂದರು, ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದರು, ಈಗ ಸಹ ಅಧಿಕಾರಕ್ಕೆ ಇದ್ದಾರೆ ಅಂತೇಳಿ. ಅದೇ ರಾಮನ ಹೆಸರಿನಲ್ಲಿ ಇದೀಗ ಒಂದು ರೀತಿಯಲ್ಲಿ ಭಕ್ತರ ಹಣವನ್ನು ಒಂದು ವಂಚನೆ ಮಾಡಲಾಗಿದೆ ಅನ್ನತಕ್ಕಂಥ ಆರೋಪ ಈಗ ಕಾಂಗ್ರೆಸ್ನ ಎಲ್ಲ ಕಡೆಯಿಂದ ಕೇಳಿ ಬರ್ತಾ ಇದೆ, ಎಲ್ಲ ಕಡೆಯಿಂದಲೂ. ನೋಡಿ, ರಾಮನನ್ನು ನಾವು ಪೂಜಿಸ್ತೇವೆ, ನಾವು ನಮ್ಮ ಹೃದಯದಲ್ಲಿಟ್ಟು ಆರಾಧಿಸ್ತೇವೆ. ಅದು ಬಿಟ್ಟು ನಮಗೆ ರಾಮನನ್ನು ರಾಜಕೀಯಕ್ಕೆ ಬಳಸುವ ಪ್ರಮಾದ ನಮಗೆ ಬರಲಿಲ್ಲ, ನಾವು ಮಾಡುವುದು ಕೂಡ ಇಲ್ಲ. ನಂಬರ್ 1. ಈಗ ಇವರು ಇಷ್ಟೆಲ್ಲ ಒಂದು ದೊಡ್ಡ ಮಟ್ಟಿಗೆ ಅಂತಾರಾಷ್ಟ್ರೀಯ ಮಟ್ಟಿಗೆ ಇದೊಂದು ಸುದ್ದಿ ಆಗಲಿಕ್ಕೆ ಬಹಳಷ್ಟು ವಿರೋಧ ಕೂಡ ಬಂತಲ್ಲ ಸರ್? ಯಾವ್ದು ವಿಚಾರದಲ್ಲಿ ಹೇಳಿ? ರಾಜಕೀಯ ಮಾಡದಿದ್ರು ಕೂಡ ಒಂದು ರಾಮನ ಒಂದು ಮಂದಿರ ಕಟ್ಟುವಾಗ ಇದಕ್ಕೆಲ್ಲ ಬಹಳಷ್ಟು ಅಡ್ಡಿ ಮಾಡಿದ್ರು ಅನ್ನೋ ಆರೋಪ ಬಿಜೆಪಿ ಅದು ಕೂಡ. ನೋಡಿ, ನಾನು ಅದೇ ಹೇಳಿದಲ್ಲ ಅವಾಗ, ಆರೋಪ ಮಾಡುವವರು ಏನು ಬೇಕಾದ್ರೂ ಆರೋಪ ಮಾಡ್ತಾರೆ. ನೋಡಿ, ಇವರು ಹೇಳಿದ್ರು, ಆಗೊಬ್ರು ಕಾಲ್ ಮಾಡಿ ಹೇಳಿದ್ರು ರಾಮ ಕಾಲ್ಪನಿಕ ಅಂತ ವಿಚಾರಗಳನ್ನೆಲ್ಲ ಕೆಲವೆಲ್ಲ.
ಕೆಲವೆಲ್ಲ ಬಂದಿದೆ. ಹೌದು. ನೋಡಿ ಆ ಟೈಮಿನಲ್ಲಿ ನೋಡಿ ಆ ಸಮಯದಲ್ಲಿ ನಾನು ಹೇಳ್ತೀನಿ ಅಫಿಡೇವಿಟ್ UPA ಸರ್ಕಾರದಿಂದ ಕೋರ್ಟಿಗೆ ಕೊಟ್ಟಿರುವಂತ ಖಂಡಿತ ಖಂಡಿತ ನಮ್ಗೆ ನಾನು ಹೇಳ್ತೇನೆ. ದುಡ್ಡು ಅಲ್ಲ, ನಾನು ಹೇಳ್ತೇನೆ. ದುಡ್ಡು ನಾನು ಆ ಹೇಳಿ. ವಿಚಾರದಲ್ಲಿ ಇದೆ. ಮತ್ತೆ ಯಾಕಂತ ಹೇಳಿದ್ರೆ ಈ ರಾಮನ ವಿಚಾರವಾಗಿ ನಾವು ಮಾತಾಡ್ಲಿಕ್ಕೆ ಹೋದ್ರೆ ಇದು ಇನ್ನೊಂದು ಎಪಿಸೋಡ್ ಇದ್ರೂ ಸಾಕಾಗುದಿಲ್ಲ. ಯಾಕಂತ ಹೇಳಿದ್ರೆ ನಾವು ರಾಮನನ್ನು ತ್ರೇತಾಯುಗದಲ್ಲಿ ಅಂತ ನಾವು ಲೆಕ್ಕಾಚಾರ ಹಾಕ್ತೇವೆ. ಆದ್ರೆ ಇನ್ನೊಂದು ನಾವು ಲೆಕ್ಕಾಚಾರ ನೋಡುವಾಗ ರಾಮ ಹುಟ್ಟಿದ್ದು 7000 ವರ್ಷದ ಹಿಂದೆ ಅಂತ ಹೇಳಿ ಹೇಳ್ತಾರೆ. ಮತ್ತೆ ಈಗ ಏನು ಕೆಲವು ಏನದು ಲಂಕೆ ಹೋಗ್ಲಿಕ್ಕೆ ಅದು ಎಂತದು ರಾಮ ಸೇತು ಅಂತ ಹೇಳುವ ಆ ವಿಚಾರದಲ್ಲಿ ಕೂಡ ಕೆಲವು ವಿವಾದಾತ್ಮಕ ಇದೆ. ಮತ್ತೆ ರಾಮನ ವಾಲ್ಮೀಕಿ ರಾಮಾಯಣದಲ್ಲಿಯೇ ಕೆಲವೊಂದೊಂದು ಉಲ್ಲೇಖಗಳಿವೆ. ಈಗ ಬಹಳಷ್ಟು ಏನ್ ಹೇಳ್ತಾರೆ ಯೂಟ್ಯೂಬ್ ಚಾನೆಲ್ಗಳಲ್ಲಿ ಬಹಳಷ್ಟು ಹೊಸ ಹೊಸ ಯುವಕರಂತಲ್ಲ ತುಂಬಾ ಅನುಭವಿಗಳು ಬಂದು ಬಹಳಷ್ಟು ಆ ನಂತರ ಬಂದು ರಿಸರ್ಚ್ಗಳನ್ನೆಲ್ಲ ಮಾಡಿ ಅವರು ಕೆಲವೊಂದೊಂದು ವಿಚಾರಗಳನ್ನೆಲ್ಲ ಇಟ್ಟಿದ್ದಾರೆ. ನಾನು ಕೂಡ ಮೊನ್ನೆ ಒಂದು ವಿಚಾರ ನನಗೂ ಆಶ್ಚರ್ಯ ಆಯಿತು. ಕೆಲವೊಂದು ನಾನು ಅವರ ಅಸ್ಮಿತೆಯ ಬಗ್ಗೆ ನಾನು ಪ್ರಶ್ನೆ ಮಾಡುದಲ್ಲ, ನನಗೂ ರಾಮನ ಮೇಲೆ ಗೌರವ ಇದೆ. ನನಗೆ ಒಂದೇ ಒಂದು ಮನವಿ ಏನಂತ ಹೇಳಿದ್ರೆ, ಭಗವಾನ್ ಅವರು ರಾಮನ ಬಗ್ಗೆ ಅಷ್ಟೊಂದು ಹೀನಾಯವಾಗಿ ಮಾತನಾಡಿದ್ರಲ್ಲ, ನೀವು ನಿಜವಾದ ರಾಮ ಭಕ್ತರೇ ಅಂತ ಆದ್ರೆ, ನಿಜವಾಗಿ ಕಳಕಳಿ ಇದ್ರೆ ಅವರ ಮೇಲೆ ಆಕ್ಷನ್ ತಗೊಳ್ಬೇಕು. ಪ್ರಿಯಾಂಕರ್ಗೆ ಅಷ್ಟೊಂದು ಮಾತಾಡ್ತಾರೆ, ಅದನ್ನ ಮಾಡಿ ತೋರಿಸಿ. ಸರಿ, ಅವರಿಗೆ ಮೈಸೂರು ದಸರಾ ಉದ್ಘಾಟನೆ ಮಾಡ್ಲಿಕ್ಕೆ ಇರೋದಲ್ಲ. ಸರಿ, ಜನರಿಗೆ ಕೂಡ ನಿಮ್ಮಲ್ಲಿ ರಾಮ ಭಾವ ಇದೆ ಅಂತ ಹೇಳಿ ಗೊತ್ತಾಗ್ತದೆ. ನಾಸ್ತಿಕತೆ ಆಸ್ತಿಕತೆ ಅದು ಅವರವರಿಗೆ ಬಿಟ್ಟು ಅವಹೇಳನ ಮಾಡಬಾರ್ದು. ನನ್ನ ಭಾವ ಅವನ ನಾಸ್ತಿಕತೆ ಇದ್ರು ಕೂಡ ಚಾರ್ವಾಕರಿಗೆ ಇಲ್ಲಿ ರುಚಿ ಅಂತ ಹೇಳಿದ್ದೇವೆ ನಾವು. ಆದ್ರೆ ಆ ರೀತಿ ಕೀಳು ಮಟ್ಟದ ಅವಹೇಳನ ಅವ್ರು ಮಾಡೋದಿಲ್ಲ. ಅವರ ಪ್ರೇಮಿಗಳು ನಾನು ಹೇಳ್ತೀನಿ ನೋಡಿ, ಧರ್ಮದ ವಿಚಾರದಲ್ಲಿ ನೈತಿಕತೆ ಮಾತಾಡುವ ನೈತಿಕತೆ ಬಿಜೆಪಿ ಅವರಿಗೆ ಕೂಡ ಇಲ್ಲ. ಯಾಕಂತ ಹೇಳಿದ್ರೆ ನೋಡಿ, ಇವರು RSS ನ ಕಚೇರಿ ಮಾಡ್ಲಿಕ್ಕೋಸ್ಕರ 800 ವರ್ಷದ ಒಂದು ಹಳೆಯ ದೇವಸ್ಥಾನವನ್ನು ಹೊಡೆದು ಖಾಲಿ ಪಾರ್ಕಿಂಗಿಗೆ ಮಾಡಿದ್ದಾರೆ. ಸೊ ಹಾಗಿರುವಾಗ ಆ ನೈತಿಕತೆ ಅವರಿಗೆ ಇಲ್ಲ. ಆ ವಿಚಾರವಾಗಿ ಮಾತ್ರ ಅದು ಸೈಡ್ ಗಿಡ. ಮತ್ತೆ ಈಗ ಇನ್ನೊಂದು ಏನಂತ ಹೇಳಿದ್ರೆ ನೋಡಿ, ಇವರು ರಾಮರಾಜ್ಯದ ವಿಚಾರವಾಗಿ ಮಾತಾಡ್ತಾ ಇದ್ರು. ಒಬ್ಬ ಅಗಸ ಬಂದು ರಾಮನ ಹತ್ರ ಸೀತೆಯ ಬಗ್ಗೆ ಮಾತಾಡುವಾಗ, ಅಂದ್ರೆ ಇವಳು ಇಷ್ಟು ಸಮಯ ರಾವಣನಲ್ಲಿ ಇದ್ದು ಬಂದವಳು, ಅವಳ ಪಾವಿತ್ರ್ಯತೆ ಬಗ್ಗೆ ಪ್ರಶ್ನೆ, ರಾಮ ಅವಳ ಪಾವಿತ್ರ್ಯತೆಯನ್ನು ಕೂಡ ಒಂದು ಪರೀಕ್ಷಿಸುವಂತ ಪರಿಸ್ಥಿತಿ ಬಂದಿದೆ, ಅಪವಾದ ಬಂದದ್ದಕ್ಕೆ. ಸೊ ಈಗಿನ ಪ್ರಸ್ತುತ ನಮ್ಮ ಕೇಂದ್ರ ಸರ್ಕಾರದಲ್ಲಿರುವಾಗ ಹಲವಾರು ಈಗ ನೀಟ್ ಎಕ್ಸಾಮ್ ಅಲ್ಲ, ನೀಟ್ ಎಕ್ಸಾಮ್ ಆಗಿರ್ಬೋದು, ಅವರ ಮೇಲೆ ಅಪವಾದ ಬಂದ ಒಂದು ಕರೆದವರನ್ನು ಇನ್ವೆಸ್ಟಿಗೇಷನ್ ಮಾಡೋದು ಬಿಡಿ. ಒಂದು ಈ ಸಮಯದಲ್ಲಿ ಬಹುಶಃ ನೀವು ನಮ್ಮ UPA ಸರ್ಕಾರ ಇದ್ದರು ನೋಡು, ರೆಸಿಗ್ನೇಷನ್ಸ್ ಗಳನ್ನು ತಗೊಂಡಿದ್ದೇವೆ ನಾವು ಹಲವಾರು ವಿಚಾರ. ಮತ್ತೆ ಈಗ ಅದು ಖಂಡಿತ ಅಲ್ಲ. ಯಾಕಂದ್ರೆ ನೋಡಿ, ಬಿಜೆಪಿ ಅವರಿಗೆ ಜನರನ್ನು ಮೌಢ್ಯದಲ್ಲಿ ಇಡ್ಲಿಕ್ಕೆ ಬಹಳಷ್ಟು ವಿಚಾರಗಳಿವೆ. ಇದು ಒಂದು ಮಾತ್ರ ಅಲ್ಲ. ಅವರಿಗೆ ಏನ್ ಹೇಳ್ತಾರೆ, ಹಿಂದೂ ಮುಸ್ಲಿಂ ವಿಚಾರವಾಗಿದ್ದಿರ್ಬೋದು ಅಥವಾ ರಾಮನ ವಿಚಾರ ಪ್ರಾಮುಖ್ಯವಾದ. ಈಗ ರಾಮನ ವಿಚಾರ ಮುಗಿಯಿತು, ಇನ್ನು ಬೇರೆ ಯಾವ್ದಾದ್ರು ಹುಡುಕ್ತಾರೆ. ಜ್ಞಾನವಾಪಿ ಇದೀಗ ಹುಡುಕ್ತಾ ಇದ್ದಾರೆ. ಮತ್ತೆ ಇನ್ನೊಂದು ಈಗ ಜನರನ್ನು ಮಂಗ ಮಾಡಬೇಕು ಅಂತ ಈ ಬೇರೆ ಬೇರೆ ರೀತಿಯ ಫೈಲ್ಸ್ ಗಳದ್ದು, ಕಾಶ್ಮೀರ್ ಫೈಲ್ಸ್ ಅಂತೆ, ಕೇರಳ ಫೈಲ್ಸ್ ಅಂತೆ, ಹೇಳಿದ್ರು. ಇವತ್ತು ನಾವು 370 ಅಂತ ತೆಗೆದು ಹಾಕಿದ್ದೇವೆ. ಸರಿ, ವಿಷಯಾಂತರ ಬೇಡ, ನಮ್ಮ ಆರ್ಥಿಕ ಪರಿಸ್ಥಿತಿ ಏನಾಯ್ತು ಅದರ ಬಗ್ಗೆ ಕೂಡ ನಾವು ಯೋಚನೆ ಮಾಡಬೇಕಾಗ್ತದೆ. ಒಳ್ಳೇದಲ್ಲ ಅಂತ ಹೇಳ್ತೀರಾ ನೀವು? ಆಕ್ಷೇಪ ಅಲ್ಲ ನಾನು ಹೇಳಿರುವಂತದ್ದು. ಕಾಲಕಾಲಕ್ಕೆ ಸರ್ಕಾರಗಳು ಅವರವರ ನಿರ್ಧಾರಗಳನ್ನು ಮಾಡಿಕೊಂಡು ಹೋಗ್ತಾರೆ. ಮಾಡ್ಲಿಕ್ಕೆ ಆಗುದಿಲ್ಲ. ವಿಷಯಾಂತರ ಬೇಡ. ನಾವು ಈಗ ಏನು ರಾಮ ಮಂದಿರದಲ್ಲಿ ಆಡ್ತಕ್ಕಂತ ಏನು ಭಕ್ತರ ಹಣದ ವಂಚನೆ ಬಗ್ಗೆ ನಾವು ಈಗ ಮಾತಾಡಿರುವಂತದ್ದು. ಇದೀಗ ಪ್ರಕಾಶ್ ಪುತ್ರ ಅವರೇ, ಕೊನೆಯದಾಗಿ ಈ ನಾವು ಮಾಧ್ಯಮದಲ್ಲಿ ಈ ವಿಚಾರ ಬಹಳಷ್ಟು ಸೂಕ್ಷ್ಮವಾದ ವಿಚಾರ, ಏನು ಜನರಿಗೆ ತಪ್ಪು ಸಂದೇಶ ಹೋಗಬಾರದು. ಹಾಗಾಗಿ ಈ ಒಂದು ವಿಷಯನ್ನ ಈ ಸಾಮಾಜಿಕ ಜಾಲತಾಣಗಳು ಅಥವಾ ನಮ್ಮ ಮಾಧ್ಯಮವೇ ಇರಲಿ, ಇದನ್ನು ನಿಭಾಯಿಸಿದ ರೀತಿ ಸರಿ ಇಲ್ಲ. ಒಂದೊಂದು ರೀತಿಯಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ಈ ಬಾರಿ ನಿಭಾಯಿಸಿದ ರೀತಿ ರಾಷ್ಟ್ರ ಮಟ್ಟದಿರ್ಬೋದು, ರಾಜ್ಯ ಮಟ್ಟದಿರ್ಬೋದು, ಸಣ್ಣ ಪುಟ್ಟ ಯೂಟ್ಯೂಬ್ ಚಾನಲ್ ಅದು ಬಿಟ್ಟು ವೈಯಕ್ತಿಕ, ಅದು ಬಿಟ್ರೆ
ಈ ರಾಜಕೀಯ ಪಕ್ಷಗಳ ನಡುವಿನ ಭಿನ್ನ ಏನೋ ಇರಬಹುದು, ಆದ್ರೆ ಮಾಧ್ಯಮಗಳು ಯಾರ ಪರವಾಗಿ ಈ ಬಾರಿ ಹೋಗ್ಲಿಲ್ಲ, ಕೇವಲ ಹಣಕಾಸಿನ ಬಗ್ಗೆ ಮಾತಾಡ್ತಾ ಇದ್ದಾರೆ. ಇದು ಒಳ್ಳೆ ಬೆಳವಣಿಗೆ, ನಮ್ಮ ದೇಶದಲ್ಲಿ ಒಳ್ಳೆ ಬೆಳವಣಿಗೆ. ಯಾಕಂದ್ರೆ ಭಾವನೆಗಳಿಗಿಂತ ಅಲ್ಲಿ ನಡೆದಂತ ಹಣಕಾಸು ವಿಚಾರದ ಬಗ್ಗೆ ಮತ್ತು ಅದರ ಹಿಂದಿನವರು ಬಿದ್ದಿದ್ದಾರೆ. ಆದ ಕಾರಣ ಮಾಧ್ಯಮಗಳು ಬಹಳ ಒಳ್ಳೆ ಜವಾಬ್ದಾರಿಯನ್ನು ನಿಭಾಯಿಸ್ತಾ ಇದ್ದಾರೆ. ಅರುಣ್ ಶೆಟ್ಟಿ ಅವರೇ, ಕೊನೆಯದಾಗಿ ತಾವು ಈ ಒಂದು ವಿಚಾರದಲ್ಲಿ ದೇಶದ ಜನತೆಗೆ ಏನು ಹೇಳಿಕೆ ಬಯಸ್ತೀರಿ? ದೇಶದ ಜನಕ್ಕೆ ಒಂದು ಭರವಸೆ ಆಗ್ಲೇಬೇಕು, ಕೊಡ್ಲೇಬೇಕು. ನಮಗೆ ಗೊತ್ತು ರಾಮನ ವಿರೋಧಿಗಳು ಯಾರು ಮತ್ತೆ ರಾಮನ ಪರ ಇದ್ದವರು ಯಾರು ಅನ್ನುವಂಥದ್ದು ನಮಗೆ ಸ್ಪಷ್ಟವಾಗಿ ಗೊತ್ತಿದೆ. ರಾಮನ ವಿರೋಧಿಗಳು ಈ ಮಾರೀಚನ ವೇಷದಲ್ಲಿ ಬಂದು ಸೀತೆಗೆ ಹೇಗೆ ರಾವಣನ ಕಿಡ್ನಾಪ್ ಮಾಡಿಕೊಂಡು ಹೋಗುವಂತಹ ಒಂದು ಪ್ರಹಸನ ನಡೀತು ಗೊತ್ತು. ಈ ಮಾರೀಚನ ವೇಷದಲ್ಲಿ ಬಹಳಷ್ಟು ಜನ ಇದ್ದಾರೆ, ಅವರ ಬಗ್ಗೆ ಬಹಳ ಜಾಗೃತಿ ಇರಲಿ. ಅವರು ಅನೇಕ ಕಾನ್ಸ್ಪಿರಸಿಗಳನ್ನು ನಡೆಸಲಿಕ್ಕೆ ಯಾವತ್ತೂ ಮುಂದುಗಾಲಿನಲ್ಲಿ ಇರ್ತಾರೆ. ಅವರ ಬಗ್ಗೆ ಜಾಗೃತಿ ಇರಲಿ. ಹಾಗೂ ಮತ್ತೆ ಯಾವುದೇ ಈಗ ತನಿಖೆ ನಡೀತಾ ಇದೆ, ಅದಕ್ಕೆ ದೂದ್ ಕಾ ದೂದ್, ಪಾನಿ ಕಾ ಪಾನಿ, ಹಾಲಿಗೆ ನೀರಿಗೆ ಎಲ್ಲವೂ ಆಗಿಬಿಡುತ್ತೆ. ಅದಕ್ಕೇನು ವ್ಯವಧಾನ ಅಥವಾ ಬೇರೆ ಏನಾದ್ರು ಆಲೋಚನೆ ಮಾಡೋದು ಬೇಡ. ಯಾಕಂದ್ರೆ ಅಲ್ಲಿ ಯೋಗಿ ಸರ್ಕಾರ ಇದೆ, ಎಲ್ರಿಗೂ ಮತ್ತೆ ತಕ್ಕ ಶಿಕ್ಷೆ ಅಲ್ಲ, ಉಗ್ರ ಶಿಕ್ಷೆ ಆಗ್ಬೇಕು. ಅದೇ ನಮ್ಮ ವಿಚಾರ ಇರುವಂತದ್ದು. ಮತ್ತೆ ಬಹಳಷ್ಟು ಈ ಚಿನ್ನ ಬೆಳ್ಳಿ ವಿಷಯಗಳ ಬಗ್ಗೆ ಪುಂಖಾನುಪುಂಖ ಯಾರಲ್ಲಿಯೂ ಕೂಡ ಸಾಕ್ಷಿ ಇಲ್ಲದೆ ಒಂದು ಕಾನ್ಸ್ಪಿರೆನ್ಸಿಯನ್ನು ಹುಟ್ಟು ಹಾಕುವ ಅಂತ ಹೇಳಿ ಮಾಡಿರತಕ್ಕಂತ ವಿಷಯಗಳು, ಅದು ಈಗ SIT ಆಗಿದೆಲ್ಲ, ಅದು ಕೂಡ ಎಲ್ಲ ತನಿಖೆ ಆಗುತ್ತೆ. ಸುಮ್ಮನೆ ಒಂದೆರಡಲ್ಲಿ ಎಲ್ಲ ತನಿಖೆ ಆಗುತ್ತೆ, ತನಿಖೆಯಲ್ಲಿ ಹೊರಗೆ ಬರುತ್ತೆ. ಆದರೆ ರಾಮ ಭಕ್ತರು ಯಾರು, ರಾಮ ವಿರೋಧಿಗಳು ಯಾರು ಅಂತ ಹೇಳಿ ಜನರೇ ಆ ಮಾರೀಚನನ್ನು ಹೊರಗೆ ಇಡಬೇಕು. ರಾವಣನ ಕೈಯಲ್ಲಿ ದೇಶವನ್ನು ಅಥವಾ ನಮ್ಮ ರಾಮನನ್ನು ಕೊಡಬಾರದು ಅಂತ ಹೇಳಲಿಕ್ಕೆ ಅವರಿಗೆ. ಉದಯಚಾರ್ ಅವರೇ, ನನಗೆ 100ಕ್ಕೆ 100 ಅರುಣ್ ಶೇಟ್ ಅವರ ಪ್ರತಿಯೊಂದು ಮಾತಿನಲ್ಲಿ ಕೂಡ ನನ್ನ ಸಹಮತ. ಯಾಕಂತ ಹೇಳಿದ್ರೆ ಅವರು ಏನು ಹೇಳ್ಬೇಕು ಅಂತ ಬಯಸಿದ್ರು, ಡಿಟ್ಟೋ ನಾನು ಕೂಡ ಅದನ್ನೇ ಹೇಳ್ಬೇಕು ಅಂತ ಮಾತನ್ನು. ಆದ್ರೆ ಇಲ್ಲಿ ರಾಜಕೀಯ ಬೇಡ ಅನ್ನುವಂಥದ್ದು ಖಂಡಿತ ಇದರಲ್ಲಿ ರಾಜಕೀಯ ಬೇಡ, ರಾಜಕೀಯ ರಹಿತವಾಗಿ ಇದರ ನಿಷ್ಪಕ್ಷಪಾತವಾದಂತಹ ತನಿಖೆ ನಡೆಯಲಿ. ತಪ್ಪಿತಸ್ಥರು ಯಾರಿದ್ದಾರೆ ಆದಷ್ಟು ಬೇಗ ಸಿಕ್ಕಿ ಬೀಳಲಿ. ಬಹುಶಃ ರಾಮ ಇದ್ದಾನೆ, ನೋಡ್ತಾನೆ. ಮತ್ತೆ ಕೊನೆಯದಾಗಿ ಮುಗಿಸುವಾಗ ಮತ್ತೊಮ್ಮೆ ನಾನು ರಾಮನಲ್ಲಿ ಕ್ಷಮೆಯನ್ನು ಕೇಳ್ತಾನೆ. ನಿನ್ನನ್ನು ನಾವು ಈ ರೀತಿಯಾದಂತಹ ನಿನ್ನ ಹುಂಡಿಗೆ ಕೈ ಹಾಕುವಂತಹ ಜನರು ಕೂಡ ಇಲ್ಲಿ ಇದ್ದಾರಲ್ಲ ಅಂತ ಹೇಳಿ ಇಂಥವರಿಗೆ ನೀನೇ ಬುದ್ಧಿ ಕಲಿಸಬೇಕು ಅಂತ ಹೇಳಿ ನಾನು ಮಾತನ್ನು ಮುಗಿಸ್ತೇನೆ.